ಒಂದು ಐಟಮ್ ತೊಗೊಳಕ್ಕೆ ಬಂದು ಎಷ್ಟೆಲ್ಲ ತೊಗೊಂಡ್ವಿ ಅಲ್ಲ ರೇಂಜ್ ಫುಲ್ ಆಯಿತು ಕಾರ್ಟ್. ಈ ಥರ ಬ್ರೇಕ್ಫಾಸ್ಟ್ ಸಿಕ್ಕಿದ್ರೆ ಸೂಪರ್ ಆಗುತ್ತೆ ವಿತ್ ಗ್ರೀನ್ ಚಟ್ನಿ ಆ್ಯಂಡ್ ರೆಡ್ ಚಟ್ನಿ. ಬಟ್ ಮಾಡೋರು ಇವತ್ತು ಬೇರೆಯವರು ಆಗಿರೋದ್ರಿಂದ ಆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಯಾವಾಗಕ್ಕೊಂದ್ಸರಿ ಬರ್ತಾರಲ್ಲ ಕಿಚನ್ಗೆ ಅವ್ರು ಮಾಡಿದಾಗ ಅದು ತುಂಬ ಟೇಸ್ಟ್. ಟಿಕ್ಕ ಮಲ್ಸ್ನಟ್ಟಿತ್ತು ಫುಲ್ ಎಕ್ಸ್ಪರ್ಟ್ ಆ ಥರ ಇರೇ ಸುಳುಪಾತಿರೋಡು ಒಂದು ಕೆಲವು ಜನ ಕೇಂದಿರ್ತೇವೆ. ಕೆನಡಾದಲ್ಲಿ ರಂಗೋಲಿ ಬಗ್ಗೆ ಪಾಠ ಹೇಳ್ಕೊಡ್ತಾ ಇದ್ದಾರೆ. So we are starting our day with the yummy masala dosa. Like foreigners ಮತ್ತೆ ಈ ನಾರ್ತ್ ಅವರು ಕೂಡ ಹಿಂಗೆ ಹೇಳೋದಲ್ವಾ ಮಸಾಲಾ ಡೋಸಾ ಅಂತ. ಅದೇನ್ರಿ ಅಂತ ಆಕ್ಚುಲಿ ಮಸಾಲಾ ದೋಸೆ ಅಲ್ವಾ, ದೋಸೆ ಅದು ನಮ್ದು ಇದರಲ್ಲಿ. ಅವರೆಲ್ಲ ಮಸಾಲಾ ಡೋಸಾ ಅನ್ನೋದು. ಬಟರ್ ಹಾಕಿಲ್ಲ ಅಂದರೆ ಮಸಾಲೆ ದೋಸೆ ಕಂಪ್ಲೀಟ್ ಆಗೋದು. ಸೊ ಸ್ವಲ್ಪ ಎಕ್ಸ್ಟ್ರಾ ಬಟರ್ ಫಾರ್ ದ ಕ್ರಿಸ್ಪಿನೆಸ್. ಆ್ಯಂಡ್ ಒಂದು ಸ್ವಲ್ಪ ಚಟ್ನಿ ಪುಡಿ. ಪ್ರಿಯಾಂಶ್ ಪಲ್ಯ. ಎಸ್ ಹಾಕ್ಬಿಟ್ಟು ಯಮ್ಮಿ ಮಸಾಲೆ ದೋಸೆ. ಈ ಥರ ಬ್ರೇಕ್ಫಾಸ್ಟ್ ಸಿಕ್ಕಿದ್ರೆ ಸೂಪರ್ ಆಗುತ್ತೆ ವಿತ್ ಗ್ರೀನ್ ಚಟ್ನಿ ಆ್ಯಂಡ್ ರೆಡ್ ಚಟ್ನಿ, ಬೆಳ್ಳುಳ್ಳಿ ಚಟ್ನಿ ಮತ್ತು ಇದು ನಾರ್ಮಲ್ ಗ್ರೀನ್ ಚಿಲ್ಲಿ ಹಾಕಿ ಮಾಡಿರೋ ಚಟ್ನಿ. ಸೂಪರ್ ಬ್ರೇಕ್ಫಾಸ್ಟ್. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇದು ಏನೋ ಕಂಟೇನಿ ಗಂಡ ಅನ್ನೋದಕ್ಕೆ ತುಳುವಲ್ಲಿರೋ ವರ್ಡು ಕಂಡೇನಿ ಅಂತ. ಇಟ್ಸ್ ಕಂಡೇನಿ. ಓಕೆ, ತುಳುವಲ್ಲಿ ಗಂಡನಿಗೆ ಕಂಡೇನಿ ಅಂತ ಹೇಳೋದು. ಸೊ ದಿಸ್ ಇಸ್ ಮೈ ಕಂಡೇನಿ. ಅಂದ್ರೆ ಏನ ಮಗನಿಗೆ ಮಗೆ ಅಂತ ಹೇಳೋದು. ಸೊ ದಿಸ್ ಇಸ್ ಮೈ ಮಗೆ. ಎಸ್, ನಾವಿವಾಗ ಸದ್ಯಕ್ಕೆ ವೀಕೆಂಡ್ ಶಾಪಿಂಗ್ ಹೋಗ್ತಾ ಇದ್ದೀವಿ. ನಾವು ಗ್ರಾಸರಿ ಶಾಪಿಂಗು. ಎಸ್, ಗ್ರಾಸರಿ ಶಾಪಿಂಗ್ನಾಗ ರೇಯನ್ ಹಿಡ್ಕೊಂಡಿದ್ದಾನೆ. ಎಸ್, ಲೆಟ್ಸ್ ಗೋ. ಏನು ಅಂದರೆ ಇವಾಗ ಕೋವಿಡ್ ಆಬ್ವಿಯಸ್ಲಿ ಜಾಸ್ತಿ ಆಗಿದೆ. ಸೊ ನಾವೆಲ್ಲೂ ಬೇರೆಲ್ಲೂ ಹೋಗ್ತಾ ಇಲ್ಲ. ಬಟ್ ಗ್ರಾಸರಿ ಶಾಪಿಂಗ್ ಹೋಗಲೇಬೇಕು. ಎಲ್ಲ ನಾವು ಆನ್ಲೈನಲ್ಲಿ ತರ್ಸೋಕ್ಕಾಗೋದಿಲ್ಲ. ಕೆಲವೊಂದು ಬರುತ್ತೆ, ಬಟ್ ನಮಗೆ ಕೆಲವೊಂದು ಇಂಡಿಯನ್ ಥಿಂಗ್ಸ್ ಮೇನ್ ಆಗಿ ಬೇಕಾಗಿರೋದಕ್ಕೆ ನಾವು ಹೋಗಲೇಬೇಕಾಗುತ್ತೆ. ಹಾಗಾಗಿ ಇವತ್ತು ಹೊರಟಿದ್ದೀವಿ ಅಲ್ಲ ರೇಂಜ್? ಲೆಟ್ಸ್ ಗೋ. ನಾವು ಗುಡ್ ಮಾರ್ನಿಂಗ್ ಕರೆಕ್ಟಾಗಿ ಹೇಳಿಲ್ಲ ರೇಂಜ್. ಇನ್ನೊಂದ್ಸರಿ ಹೇಳೋಣ. ಹೆಲೋ ಎವ್ರಿವನ್ ಅಂತ. Hello everyone, good morning. Hello everyone, good morning. Hello ಅಲ್ಲ ಹೆಲೋ ಕರೆಕ್ಟ್. ಸದ್ಯಕ್ಕೆ ಟೆಂಪ್ರೇಚರ್ ಎಷ್ಟಿದೆ ರೇಂಜ್? ಟೆಂಪ್ರೇಚರ್ ಎಷ್ಟಿದೆ? 8 I think. ಎಸ್, ಟೆಂಪ್ರೇಚರು 7 ಡಿಗ್ರಿ ಇದೆ. ಆದ್ರೂ ನಾವಿನ್ನೂ ನಮ್ಮ ವಿಂಟರ್ ಜಾಕೆಟ್ ಏನಷ್ಟು ಹೊರಗಡೆ ತೆಗೆದಿಲ್ಲ. ಅಂದರೆ ಒನ್ಸ್ ಆ ದೊಡ್ಡ ಜಾಕೆಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ಅದೇ ಹಾಕೋಬೇಕು ಅಂತ ಅನಿಸುತ್ತೆ. ಬೇರೆ ತುಂಬ ಚಳಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆಮೇಲೆ. ಸೊ ಸದ್ಯಕ್ಕೆ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊತಾ ಇದ್ವಿ. Do you have anything to say? Yes. What? ನಮ್ಮ ಮನೆಯಲ್ಲಿ ರಿಮೋಟ್ ಕಾರ್ ಇದೆ ಅಂತ. ಓಕೆ, ಆಮೇಲೆ ಒಂದು ಟೂರ್ ಟ್ಯಾಕ್ಸಿ ಹೋಗಿರೋದು. ಓಕೆ, ಆಮೇಲೆ ಆಮೇಲೆ ವಾಟ್ ಎಲ್ಸ್? ಅಷ್ಟೇನಾ? ಓಕೆ. ನಾವಿವತ್ತು ಬಂದಿರೋದು ನೋ ಫ್ರಿಲ್ಸ್ ಅನ್ನೋ ಅಂಥ ಒಂದು ಶಾಪ್ಗೆ. ನಾವು ಗ್ರಾಸರಿಗೆ ಬಂದಿದ್ದು ಆ್ಯಕ್ಚುಲಿ ಸೋನಾ ಮಸೂರಿಗೆ. ರೈಸ್ ಇರಲಿಲ್ಲ, ಖಾಲಿ ಆಗಿತ್ತು ಅಂತ. ಆನ್ಲೈನಲ್ಲೂ ಸಿಕ್ಕಿರಲಿಲ್ಲ. ಸದ್ಯಕ್ಕಿಲ್ಲಿ ದಾವತ್ ಸೋನಾ ಮಸೂರಿ ರೈಸ್ ಇದೆ. ದಟ್ ಈಸ್ $19 ಇದು. ಎಷ್ಟು ಕೆ ಜಿ ಇದು? ಬರ 9 kg $19. ದಾವತ್ ಬಾಸ್ಮತಿ ರೈಸ್, ಸಾರಿ ಸೋನಾ ಮಸೂರಿ ರೈಸ್. ಈಗ ಏನು ಇವು ನೋಡಿಲಿ
ಇಲ್ಲಿ ಒಂದು ಸ್ವಲ್ಪ MTR ಪ್ರಾಡಕ್ಟ್ಸ್ ಜಾಸ್ತಿ ಇದೆ. ನಾವು ಇನ್ನೂ ಒಂದು ಫ್ರೆಶ್ಕೋ ಮತ್ತು ವಾಲ್ಮಾರ್ಟ್ ಅಂತ ಹೋಗ್ತೀವಿ, ಅಲ್ಲಿನೂ ಇದೆ MTR ಪ್ರಾಡಕ್ಟ್ಸ್, ಬಟ್ ಎಲ್ಲ ತುಂಬ ಜಾಸ್ತಿ ಸಿಗಲ್ಲ. ಇದು ನಮ್ಗೆ ಇಲ್ಲಿ ಫಸ್ಟ್ ಟೈಮ್ ಸಿಗ್ತಾ ಇರೋದು ರವಾ ಇಡ್ಲಿ ಮಾಡೋಕ್ಕೆ. ನಮ್ಗೆ ಇಷ್ಟ ಆ್ಯಕ್ಚುಲಿ ರವಾ ಇಡ್ಲಿ, ಸೊ ಇದು ಸಿಗ್ತಾ ಇದೆ, ಹೋಗ್ತಾರೆ. ರವಾ ಇಡ್ಲಿ ಇದೆ ಆ್ಯಂಡ್ ಪ್ಲೇನ್ ದೋಸಾ ಮಿಕ್ಸ್ ಕೂಡ ಇದೆ ಇಲ್ಲಿ MTR ಅವ್ರದ್ದು. ಆ್ಯಂಡ್ ರವಾ ದೋಸಾ ಮಿಕ್ಸ್ ಇದೆ, ಪ್ಲೇನ್ ಇಡ್ಲಿ ಮಿಕ್ಸ್ ಇದೆ, ಎಲ್ಲ ಸಿಗುತ್ತೆ ಆಲ್ಮೋಸ್ಟು. ನಾವು ಒಂದು ಐಟಮ್ ತೊಗೊಂಡೋಗೋಣ ಅಂತ ಬರೋದು, ಆಮೇಲೆ ಲಾಸ್ಟಿಗೆಲ್ಲ ನೋಡಿ 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 ಇಷ್ಟು ರಾಶಿ ಆಗಿಬಿಡುತ್ತೆ ಐಟಮ್ಸು. ಒಂದು ಐಟಮ್ ಹೋಗೋಂದ್ರೆ ಇಷ್ಟು ತೊಗೊಂಡು ಹೋಗ್ತೀವಿ ಆಮೇಲೆ, ಅಲ್ಲ ರೇಂಜ್? ಒಂದು ಎಷ್ಟೆಲ್ಲ ತೊಗೊಂಡ್ವಿ ಅಲ್ಲ ರೇಂಜ್? ಫುಲ್ ಆಯಿತು ಕಾರ್ಟ್. ಏನು ತಗೊಂಡೆ ನೀನು? ನೀನೇನು ತಗೊಂಡೆ? ಇದಾ ಇದಾ ವಾಟ್ ಇಸ್ ದಟ್? ಕಿಟ್ಕ್ಯಾಟಾ? ಹಿಂಗ ಅದು ಓಕೆ. ಸೊ ಟೈಮ್ ನಮ್ಮಲ್ಲಿ ಇವಾಗ ಆಲ್ಮೋಸ್ಟ್ ಆಯಿತು, ಸನ್ಸೆಟ್ ಆಯಿತು. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ರೂಮ್ ಬಾಲ್ಕನಿಯಿಂದ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಒಳ್ಳೆ ಕಲರ್ಫುಲ್, ಆಫ್ಟರ್ ಸೋ ಮೆನಿ ಡೇಸ್ ಒಳ್ಳೆ ಕಲರ್ಫುಲ್ ಸನ್ಸೆಟ್ ಆಯ್ತು ಇವತ್ತು. ಇಷ್ಟು ದಿನ ಬರೀ ಕ್ಲೌಡಿ ಇರ್ತಾ ಇತ್ತು, ಇವತ್ತೇನೋ ಒಂದು ಸ್ವಲ್ಪ ಚೆನ್ನಾಗಿ ಕಲರ್ಫುಲ್ ಸನ್ಸೆಟ್ ಆಯಿತು. ನಾವು ಸದ್ಯಕ್ಕೆ ನಮ್ಮ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ಸೊ ನಾವಿಬ್ರು ಎಲ್ಲೋ ಹಾಕೊಂಡಿದ್ದೀವಿ ಅಂತ ಅವ್ನು ಅವಾಗಿಂದ ಎಲ್ಲೋ ಡರ್ಟಿ ಫೆಲ್ಲೋ ಅಂತ ಹೇಳ್ತಾರೆ. ಓಕೆ, ಸೊ ಇವರು ಇವತ್ತು ನಮ್ಗೆ ಕೈಗೆ ಸಿಕ್ಕಿದ್ದಾರೆ, ಮತ್ತೆ ಕಿಚನ್ ಅಲ್ಲಿ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ಸೋಯಾ ಟಿಕ್ಕಾ ಮಾಡ್ತಾ ಇದಾರಂತೆ. ಇವತ್ತು ಅವರೇ ಏನೋ ಕಿಚನ್ ಅಲ್ಲಿ ಬಂದ್ಬಿಟ್ಟು ಏನೋ ಸ್ನಾಕ್ ರೆಡಿ ಮಾಡ್ತೀನಿ, ನಾನೇ ಇವತ್ತು ಸ್ನಾಕ್ಸ್ ಮಾಡಬೇಕು ಅಂತ ಹೇಳಿದ್ರು. ಸೊ ನಾನು ಅದೇ ಒಂದು ಆಪರ್ಚುನಿಟಿನ ಗ್ರಾಪ್ ಮಾಡ್ಕೊಂಡು ಇವತ್ತು ಅದ್ರದ್ದೇ ವಿಡಿಯೋ ಮಾಡ್ತಾ ಇದ್ದೀವಿ. ಅದನ್ನು ವಿಡಿಯೋದಲ್ಲಿ ಹಾಕ್ತಾ ಇದ್ದೀವಿ ನಾವು, ಅದನ್ನೇ. ಆ್ಯಂಡ್ ನಾನು ಅವಾಗಲೇ ಗಂಡನಿಗೆ ಹೆಂಗೆ ಹೇಳೋದು ತುಳುವಲ್ಲಿ ಅಂತ ಹೇಳ್ಕೊಟ್ಟೆ, ಕಂಡನಿ ಅಂತ. ಅಂದರೆ ಹೆಂಡತಿಗೆ ಹೆಂಗೆ ಹೇಳೋದು ಅಂತ ಹೇಳ್ಕೊಟ್ಟಿದ್ದೆ. ಹೆಂಡತಿಗೆ ತುಳುವಲ್ಲಿ ಹೇಳೋದು ಬುಡೇದಿ ಅಂತ. ಸೊ ಗಂಡನಿ ಬುಡೇದಿ, ಗಂಡ ಹೆಂಡ್, ಆ್ಯಂಡ್ ಈ ನನ್ನ ಮಗೆ, ಮಂಗೆ. ಸೊ ಸೋಯಾ ಟಿಕ್ಕಾ ಮಾಡೋಕ್ಕೆ ಏನದು ಸೋಯಾ ಬಾಯ್ಲ್ ಮಾಡಿ ಇಟ್ಕೋಬೇಕು. ಈ ಥರ ಸೋಯಾ ಚಂಕ್ಸು ಬಾಯ್ಲ್ ಮಾಡಿ ಇಟ್ಕೊಂಡಿರೋದು ಒಂದು ಸ್ವಲ್ಪ ಬಿಸಿನೀರಲ್ಲಿ. ಸೊ ಅದಕ್ಕೆ ನಾವು ಮ್ಯಾರಿನೇಟ್ ಮಾಡಬೇಕು. ಓಕೆ, ಫಸ್ಟು ಮ್ಯಾರಿನೇಟ್ ಮಾಡೋಕ್ಕೆ 2 cups 2 ಸ್ಪೂನ್ಸ್ ಅಷ್ಟು ಅಥವಾ ಎಷ್ಟು ಸೋಯಾ ಇದೆ ಅಷ್ಟು ನೋಡ್ಕೊಂಡ್ಬಿಟ್ಟು ಮೊಸರು ನೋಡಲಿ ಮೊಸರು, ಆಮೇಲೆ ಅದಕ್ಕೆ ಸ್ವಲ್ಪ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಫ್ರೆಶ್ ಜಿಂಜರ್ ಗಾರ್ಲಿಕನ್ನ ಗುದ್ಬಿಟ್ಟು ಸ್ಮ್ಯಾಶ್ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ. ಆ್ಯಂಡ್ ದೆನ್ ಒಂದು ½ ಟೀ ಸ್ಪೂನ್ ಅಷ್ಟು ಟರ್ಮರಿಕ್, 1 ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, 1 ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕಲರಿಗೆ, ಆ್ಯಂಡ್ ಸಾಲ್ಟ್ ಟು ಟೇಸ್ಟ್. ರುಚಿಗೆ ತಕ್ಕಷ್ಟು ಉಪ್ಪು, ಅಲ್ಲ ರುಚಿಗೆ ತಕ್ಕಷ್ಟು ನೀರಾ, ರುಚಿಗೆ ಉಪ್ಪು, ಆಮೇಲೆ 1 ಸ್ಪೂನ್ ಅಷ್ಟು, ಆಮೇಲೆ ಅದು ಕೊರಿಯಾಂಡರ್ ಮತ್ತು ಜೀರಿಗೆ ಪೌಡರ್ ಅಲ್ವಾ? ಎಸ್. ಆಮೇಲೆ ಒಂದು ½ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ. ಆಮೇಲೆ ಏನದು? ಬೇಸನ್, ರೋಸ್ಟ್ ಮಾಡಿರೋ ಬೇಸನ್. ಓಕೆ, ಕಡಲೆ ಹಿಟ್ಟು ಸ್ವಲ್ಪ ಅದನ್ನು ರೋಸ್ಟ್ ಮಾಡಿರೋದು ಕಡಲೆ ಹಿಟ್ಟದು. ಬೈಂಡಿಂಗಿಗೆ ತುಂಬ ಚೆನ್ನಾಗಿ ಅದು ಬೈಂಡ್ ಆಗಬೇಕಲ್ವ, ಅದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡ್ಬೇಕು ಇವಾಗ. ಪನೀರ್ ಟಿಕ್ಕಾ ಆಗಲಿ ಸೋಯಾ ಟಿಕ್ಕಾ ಆಗಲಿ ಅದು ಇಂಗ್ರೀಡಿಯೆಂಟ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಮೊಸರು, ಆಮೇಲೆ ಏನೇನೋ ಪೌಡರ್ಗಳು, ಗರಂ ಮಸಾಲೆ ಎಲ್ಲ. ಬಟ್ ಮಾಡೋರು ಇವತ್ತು ಬೇರೆಯವರು ಆಗಿರೋದ್ರಿಂದ ಆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಯಾವಾಗಕ್ಕೊಂದ್ಸರಿ ಬರ್ತಾರಲ್ಲ ಕಿಚನ್ಗೆ, ಅವ್ರು ಮಾಡಿದಾಗ ಅದು ತುಂಬ ಟೇಸ್ಟ್ ಇರುತ್ತೆ. ನಾನು ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಅವರೇ ಹೇಳಿದ್ರು ಅವ್ರು ಮಾಡೋದೇ ಚೆನ್ನಾಗಿರುತ್ತೆ, ನಾನು ಮಾಡೋದಕ್ಕಿಂತ ಅಂತ. ಅದು ಆ್ಯಕ್ಚುಲಿ ನಿಜನೂ ಕೂಡ. ಯಾಕಂದ್ರೆ ಅವ್ರು ಯಾವಾಗಕ್ಕೊಂದ್ಸರಿ ಬರ್ತಾರಲ್ಲ ಕಿಚನ್ಗೆ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ತಿನ್ನಕ್ಕೂ ನಾವು ಮಾಡಿದ್ದೆ ತಿಂದು ಬೋರ್ ಆಗಿರುತ್ತೆ. ಅವಾಗ ಅವ್ರು ಮಾಡಿದ್ದು ತಿನ್ನಕ್ಕೆ ಒಂಥರ ಟೇಸ್ಟ್ ಆಗುತ್ತೆ ಅಲ್ಲ ರೀ? ಅಪ್ಪ ಚೆನ್ನಾಗಿ ಮಾಡ್ತಾರ, ಅಮ್ಮ ಚೆನ್ನಾಗಿ ಮಾಡ್ತಾರ? ನಾನೇ. ಬಟ್ ಆದ್ರೂ ಅಪ್ಪ ಒಂದೊಂದ್ಸರಿ ಸ್ನ್ಯಾಕ್ಸು, ಆಮೇಲೆ ಈ ಥರದ್ದೆಲ್ಲ ಚಾಟ್ ಐಟಮ್ಸ್ ಎಲ್ಲ ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಮಾಡ್ತಾರೆ ಒಂದೊಂದ್ಸರಿ. ಮಿಕ್ಸ್ ಮಾಡಿ. ಓಕೆ ಸೊ ಇವಾಗ ಅದಕ್ಕೆ ಸೋಯಾ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದಾರೆ.
ಆಮೇಲೆ ಅದನ್ನ ತವಾಲಿ ಶಾಲು ಫ್ರೈ ಮಾಡೋದಲ್ಲ. ಅದನ್ನ ಸ್ವಲ್ಪ 30 ಮಿನಿಟ್ಸ್ ರೆಸ್ಟ್ ಮಾಡಕ್ ಬಿಡಬೇಕು. ಓಕೆ, ಅದನ್ನ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಹಂಗೆ ಇಡಬೇಕು. ಅದನ್ನ ಸ್ವಲ್ಪ ಎಲ್ಲ ಫ್ಲೇವರ್ಸ್ ಹೇಳ್ಕೋಬೇಕು. ಆಮೇಲೆ ಅದನ್ನ ಫ್ರೈ ಮಾಡಿ 30 ಮಿನಿಟ್ಸ್, 15 to 20 ಮಿನಿಟ್ಸ್ ಸಾಕಾಗುತ್ತೆ. ಎಲ್ಲ ಫ್ಲೇವರ್ಸ್ ಹೇಳ್ಕೊಂಡ್ಮೇಲೆ ಅದನ್ನ ಫ್ರೈ ಮಾಡಿ ತಿಂತಾ ಇದ್ರೆ ಇವರು ಲಾಸ್ಟ್ ಒಂದು ವಿಡಿಯೋದಲ್ಲಿ ಪನ್ನೀರ್ ಟಿಕ್ಕಾ ಮಾಡಿದ್ರು. ಈ ಸರಿ ಸೋಯಾ ಟಿಕ್ಕಾ ಮಾಡ್ತಿದ್ದಾರೆ. ಟಿಕ್ಕಾ ಮಲ್ಪನೆಟ್ಟಿತ್ತೆ ನಂಬರ್ 1 ಆಯ್ತು. ಮತ್ತೆ ಟಿಕ್ಕಾ ಮಲ್ಪನೆಟ್ಟಿತ್ತೆ ಫುಲ್ ಎಕ್ಸ್ಪರ್ಟ್ ಆತರ ಇರೇ ತುಳು ಪಾತ್ರೆಗಳು ಒಂದು ಕೆಲವು ಜನ ಕೇಂದಿತ್ತೇವೆ ಯಾನ್ಲ ರೇಂಜ್ಲ ಮಾತ್ರ ಪಾತ್ರೆ ಲಾಸ್ಟ್ ಟೈಮ್ ಅರಡಲ್ಲಂತೆ ಪಾತ್ರೆ ಪಾಲಲ್ಲಿ ಕೇಂದಿತ್ತು. ನಾನಿವಾಗ ಏನು ಹೇಳಿದ್ದು ಅಂದರೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಮತ್ತು ರೇಂಜ್ ತುಳು ಮಾತಾಡ್ತಿದ್ದಾಗ ಅದರಲ್ಲಿ ಕೆಲವರು ಕಮೆಂಟ್ ಹಾಕಿದ್ರು, ಅವ್ರ ಹತ್ರ ಮಾತಾಡಿಸಿ ಅಂತ. ಸೊ ಅದನ್ನೇ ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ ಅಷ್ಟೆ. ಸೊ ಮ್ಯಾರಿನೇಟ್ ಮಾಡಿರೋವಂಥ ಸೋಯಾ ಚಂಕ್ಸ್ ಇವಾಗ ಶಾಲೋ ಫ್ರೈ ಆಗ್ತಾ ಇದೆ. ಮೀಡಿಯಂ ಫ್ಲೇಮಲ್ಲಿ ಮಾಡಿ. ಮೀಡಿಯಂ ಫ್ಲೇಮಲ್ಲಿಟ್ಟು ಮಾಡಬೇಕು ಫ್ರೈ. ಇದು ಟಿಕ್ಕಾ ಜೊತೆ ಚುಚ್ಚಕ್ಕೆ ಅಂದರೆ ಟಿಕ್ಕಲ್ಲಿ ಏನು ನಾವು ಹಾಕ್ತೀವಿ ಅದನ್ನ ಅದಕ್ಕೆ ಮಿಡಲ್ ಬೇಕಿದ್ರೆ ಹಾಕತ್ತೆ. ಸೊ ಥರ ಇದು ಬೇಕಿದ್ರೆ ಹಾಗೆ ತಿನ್ಬೋದು. ಸೊ ಸ್ವಲ್ಪ ಫ್ಯಾನ್ಸಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂದರೆ ಈ ಥರ ಚುಚ್ಕೊಂಡು ಸಾಸ್ ಎಲ್ಲ ಹಾಕೊಂಡು ತಿನ್ನೋದು. ಆಮೇಲೆ ಇದು ಪಾರ್ಟಿಯಲ್ಲೆಲ್ಲ ಈ ಥರ ಕೊಡೋಕ್ಕೆ ಚೆನ್ನಾಗಿರುತ್ತೆ. ಒಂದೊಂದು ಈ ಥರ ಚುಚ್ಚಿಬಿಟ್ಟಿಟ್ರೆ ಗೆಸ್ಟ್ಗೆಲ್ಲ ಹಂಗೆ ತಗೊಂಡು ತಿಂತಾ ಇರ್ತಾರೆ. ಇದರಲ್ಲಿ ಲುಕ್ ಸೋ ಗುಡ್. ಎಲ್ಲ ಒಂದೊಂದು ಪ್ಲೇಟ್ ಮಾಡಿಟ್ರೆ ಬರ್ಡೇ ಪಾರ್ಟಿ ಮಕ್ಳದೆಲ್ಲ ಇರುತ್ತೆ, ಅವಾಗೆಲ್ಲ ಈ ಥರ ಇಟ್ಬಿಟ್ರೆ ತಗೊಂಡು ತಿಂತಾ ಇರ್ತಾರೆ. ಓಕೆ. Looks so delicious. No, ತಿನ್ನೋಣ ಹಂಗೆ ಅಂತ ಅನ್ನಿಸ್ತಾ ಇದೆ. Good job. Good, thank you. I think it's really good, ಅಲ್ಲ ರೇ? Good. Like one day bite ಅಲ್ಲಿ ತಿನ್ಬೋದು ನೋಡಿ. ಆನಿಯನ್ ಮತ್ತೆ ಕ್ಯಾಪ್ಸಿಕಮ್ ಜೊತೆಗೆ ಸಿಕ್ಕಿದಾಗ ಕ್ರಂಚಿಯಾಗಿ ತುಂಬ ಚೆನ್ನಾಗುತ್ತೆ. ಈ ಥರ ವಾರಕ್ಕೊಂದ್ಸರಿ ಮಾಡಿಕೊಟ್ರೆ ಆಮೇಲೆ ಬೇರೆ ಏನು ಬೇಡ, ರೆಡಿ ನಾವು ಮಾಡ್ತೀವಿ. ವಾರಕ್ಕೊಂದ್ಸರಿ ಈ ಥರ ಏನಾರೊಂದು ಸ್ನ್ಯಾಕ್ಸ್ ಮಾಡಿಕೊಟ್ರೆ ಸೂಪರಾಗಿ ಆಗುತ್ತೆ. Rangoli is an art form originating in India. It consists of amazing colorful patterns and is usually found on the ground at the entrance to a building or a home. Sometimes a Rangoli design is quite simple and sometimes it is quite complex and big. Rangoli is created with a wide variety of materials such as colored rice, dry flour, colored sand, or even flower petals. The main purpose of Rangoli is decoration, and it's thought to bring good luck. ರಂಗೋಲಿ ಹಾಕೋದು ಇಂಡಿಯಾದವರು ಅಂತ ಹೇಳ್ತಾ ಇರೋದು ಅವರು ಅದು ವಿಡಿಯೋದಲ್ಲಿ. ಇಂಡಿಯಾ ಇಟ್ಸ್ ಒರಿಜಿನೇಟೆಡ್ ಇನ್ ಇಂಡಿಯಾ ಅಂತ, ಇಂಡಿಯನ್ ಪೀಪಲ್ ಮಾತ್ರ ರಂಗೋಲಿ ಹಾಕೋದು ಅಂತ. ಗೊತ್ತಾಯ್ತಾ? ನಾವು ಹಾಕ್ತೀವಲ್ಲ ಊರಲ್ಲೆಲ್ಲ ಇದ್ದಾಗ. ಇಟ್ಸ್ ಬ್ಯೂಟಿಫುಲ್ ರೈಟ್? ಇಟ್ಸ್ ಒಂದು ಆರ್ಟ್. ಅದು ಎಲ್ರಿಗೂ ಹಾಕಕ್ಕೆ ಬರಲ್ಲ ಅಷ್ಟು ಚೆನ್ನಾಗಿ. ಇಟ್ಸ್ ಅನ್ ಆರ್ಟ್, ಎಲ್ರಿಗೂ ಹಂಗೆ ಮಾಡೋಕ್ಕೆ ಬರಲ್ಲ. ಕೈಯಲ್ಲೇ ಅಷ್ಟು ಚಂದ ಡಿಸೈನ್ ಮಾಡೋಕ್ಕಾಗತ್ತಾ ಎಲ್ರಿಗೆ? ಇಲ್ಲಲ್ಲ, ಎಷ್ಟು ಚಂದ ಮಾಡ್ತಾರಲ್ಲ.
ಆ್ಯಂಡ್ ಅಲ್ಲಿ ಒಂದು ಕ್ಲಾಸಸ್ ಆಗ್ತಾ ಇದೆ ಆ್ಯಂಡ್ ಕೆನಡಾದಲ್ಲಿ ರಂಗೋಲಿ ಬಗ್ಗೆ ಪಾಠ ಹೇಳ್ಕೊಡ್ತಾ ಇದ್ದಾರೆ, ನಮ್ಮ ರಂಗೋಲಿ ಟ್ರೆಡಿಷನ್ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಇಸ್ ದಟ್ ಗ್ರೇಟ್? ಎಷ್ಟು ಖುಷಿ ಆಗುತ್ತೆ ಆ್ಯಕ್ಚುಲಿ ಅದನ್ನು ನೋಡೋಕ್ಕೆ, ಅವರು ನಮ್ಮ ಟ್ರೆಡಿಷನ್ ಬಗ್ಗೆ ಮಾತಾಡೋದು. ಸೊ ಇಟ್ಸ್ ಗುಡ್. ರೇಯಾನ್ಶ್, ಡಿಡ್ ಯು ಲರ್ನ್ ಅಬೌಟ್ ರಂಗೋಲಿ ಟುಡೇ? ಎಸ್. ಸೊ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಡಿ ಸಿಗ್ತೀವಿ. ಅಲ್ಲಿ ತನಕೆಲ್ಲ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಆಫು ಆಫು ಆಫು. ಸಾಕು, ಹೋಲ್ಡ್ ಆನ್.